ಕೇರಳದ ತಲಪಾಡಿ ಗಡಿಭಾಗದ ಕರ್ನಾಟಕಕ್ಕೆ ಬರ್ಪುನಕ್ಲೆಗ್ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ ಬೋರ್ಡು ಪರೀಕ್ಷೆ ಬರೆಯರೆ ಬರ್ಪುನ ವಿದ್ಯಾರ್ಥಿಗಳು ತಂಕ್ಲಿನ ಗುರುತು ದಾಖಲೆ ಪರೀಕ್ಷಾ ಹಾಲ್ ಟಿಕೆಟ್ ತೋಚಾಂಡ ಅಂಚಿನಕ್ಲೆಗ್ ಬರೆಯರೆ ಅವಕಾಶ ಕೊರ್ಪ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಬರ್ಪುನಕುಲ್ಲ ಸರಿಯಾಯಿನ ದಾಖಲೆ ತೋಚಾಂಡ ಅಂಚಿನಕ್ಲೆಗ್ಲ ಬರೆಯರೆ ಅವಕಾಶ ಉಂಡು ಪಂಡದು ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಪ್ರತಾಪ್ ರೆಡ್ಡಿ ತಿಳಿಸಿದರು. ಮತ್ತೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ. ಮತ್ತು ರಾಜ್ಯ ಸರ್ಕಾರವು ಸಹ ಒಟ್ಟಿಗೆ ಚರ್ಚೆ ಮಾಡಿ ಪರ್ಟಿಕ್ಯುಲರ್ಲಿ ನಮ್ಮ ನೆರೆ ರಾಜ್ಯವಾದ ಕೇರಳ ಕಡೆ ಪಾಸಿಟಿವಿಟಿ ರೇಟ್ ದಕ್ಷಿಣ ಕನ್ನಡಕ್ಕಿಂತ ಜಾಸ್ತಿ ಇರುವುದರಿಂದ ಅದನ್ನು ಹರಡುವಿಕೆಯನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ನಿರ್ಬಂಧಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಇದರಲ್ಲಿ ಆ ಪ್ರದೇಶದಿಂದ ಈ ಕಡೆ ಬರೋವರು RT-PCR ಪಾಸಿಟಿವ್ ಮತ್ತು ಯಾವುದಾದ್ರೂ ಎಮರ್ಜೆನ್ಸಿ ಇದ್ದವ್ರಿಗೆ ಯಾವುದೇ ಥರ ತೊಂದರೆ ಕೊಡ್ತಾ ಇಲ್ಲ, ಅವರೆಲ್ಲರಿಗೂ ಅನುಮತಿ ನೀಡಬೇಕನ್ನೋದು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಮತ್ತು ಅದರಲ್ಲಿ ಏನಾದರೂ ಸಾಧಕ ಬಾಧಕಗಳಿದ್ದರೆ ಅದನ್ನು ಸಹ ಬಗೆಹರಿಸಲಿಕ್ಕೆ ಈಗಾಗಲೇ ಅವರು ಸಹ ಕ್ರಮ ಜರುಗಿಸಿದ್ದಾರೆ ಮತ್ತು ನಾವು ಸಹ ನಿರ್ದೇಶನಗಳು ನೀಡಿದ್ದೀವಿ. ಸೊ ಇದು ಪಾಸಿಟಿವಿಟಿ ರೇಟ್ ಕೇರಳ ಕಡೆ ಕಡಿಮೆ ಆಗ್ತದೆ ಅಂತ ನಾವು ಬಯಸ್ತಾ ಇದ್ದೀವಿ. ಅಲ್ಲಿವರೆಗೆ ಈ ನಿರ್ಬಂಧಗಳನ್ನು ಕೆಲವು ದಿನ ಮುಂದುವರಿಸ್ತೀವಿ. ಮತ್ತು ಪಾಸಿಟಿವಿಟಿ ರೇಟ್ ಯಾವಾಗ ಅದು ನಾರ್ಮಲ್ ಆಗ್ತದೋ ಆಗ ನಾರ್ಮಲ್ ಸಂಪರ್ಕಗಳನ್ನು ವಿದೌಟ್ ಇನ್ಸಿಸ್ಟಿಂಗ್ ಫಾರ್ RT-PCR ಮುಂದುವರಿಸಬಹುದು. ಕೇರಳದ ಕೊರೋನಾ ಪ್ರಕರಣಗಳು ವ್ಯಾಪಕವಾದ ಹೆಚ್ಚಾಂದುಪುನ ಹಿನ್ನೆಲೆಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ಪೊಲೀಸ್ ಇಲಾಖೆ ಕುಡ್ಲ ಕಾಸರಗೋಡು ಗಡಿಭಾಗ ತಲಪಾಡಿಗೆ ಅಂಗಾರಕಾಂಡ ಭೇಟಿ ಕೊರ್ನ ಪ್ರತಾಪ್ ರೆಡ್ಡಿ ಈ ಪರಿಸರಡು ಕಟ್ಟುನಿಟ್ಟದ ಕ್ರಮದೆತ್ತೊನ್ಲಕ ಸೂಚನೆ ಕೊಡ್ತಾರೆ. ರಾಜ್ಯ ಸರ್ಕಾರದ ಸೂಚನೆದಂಚ ಕೋವಿಡ್ ನೆಗೆಟಿವ್ ವರದಿ ಇಚ್ಚಾಂದೆ ರಾಜ್ಯದ ಉಲೈ ಏರ್ಲ ಪ್ರವೇಶ ಮಲ್ಪಂದಿಲಕ ಕ್ರಮದೆತ್ತೊನರೆ ಜಿಲ್ಲಾಧಿಕಾರಿ ಬೊಕ್ಕ ಪೊಲೀಸ್ ಅಧಿಕಾರಿಲೆಗ್ ಪ್ರತಾಪ್ ರೆಡ್ಡಿ ಕಟ್ಟುನಿಟ್ಟದ ಸೂಚನೆ ಕೊರಿಯರು. ಕಾಸರಗೋಡು ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಲೆಡ ದಕ್ಷಿಣ ಕನ್ನಡ ಜಿಲ್ಲೆದ ಅಧಿಕಾರಿ ಸಂಪರ್ಕದ ಉಲ್ಲೇರು ಅಂಚಾದು ಉಭಯ ಜಿಲ್ಲೆದ ನಡುಡು ಒವ್ವೇ ಗೊಂದಲ ಇಚ್ಚಿ ಪಂಡದು ಈ ಪೊರ್ತು ಪ್ರತಾಪ್ ರೆಡ್ಡಿ ತಿಳಿಪಾಯಿರು. ರೈಲ್ವೇಸ್ ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಯಿತು. ಅವ್ರಿಗೆ RT-PCR ಇದ್ದವ್ರಿಗೂ ಅಲ್ಲಿ ಯಾರು RT-PCR ಇಲ್ಲದೆ ಇಲ್ಲಿಗೆ ಬರ್ತಾರೆ ಅವ್ರಿಗೆ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಅವರೆಲ್ಲರನ್ನೂ ಇಲ್ಲಿ ಒಂದು ಏನು ಟೌನ್ ಹಾಲಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ RT-PCR ಟೆಸ್ಟ್ ಮಾಡಿ ಮತ್ತು ವಿ ಆರ್ ಟ್ರೈಂಗ್ ಟು ರೆಡ್ಯೂಸ್ ದ ಟೈಮ್ ಪೀರಿಯಡ್ ಟೇಕನ್ ಫಾರ್ ದ ಟೆಸ್ಟಿಂಗ್. ಅದ್ರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ವಿ DC ಅವರೊಟ್ಟಿಗೆ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಒಟ್ಟಿಗೆ. ಅವ್ರನ್ನ ಆದಷ್ಟು ಶೀಘ್ರವಾಗಿ ಅವರ RT-PCR ಟೆಸ್ಟ್ ಮಾಡಿಸಿ ಅಲ್ಲಿಂದ ಅವ್ರು ಯಾರ್ಯಾರು ನೆಗೆಟಿವ್ ಇರ್ತಾರೋ ಅವರೆಲ್ಲರನ್ನೂ ಕಳಿಸಲಾಗೋದು. ಪಾಸಿಟಿವ್ ಇದ್ದವ್ರನ್ನೂ ಅವ್ರನ್ನೂ ಕೋವಿಡ್ ಕೇರ್ ಸೆಂಟರ್ಗೆ ತರಲಿಸಲಾಗುತ್ತೆ. ಅದು ವಿದ್ಯಾರ್ಥಿಗಳದ್ದು ಸಹ ಈಗಾಗಲೇ ನೋಡಿದ್ದೀವಿ. ಅದು ಯಾರ್ಯಾರು ಹಾಲ್ ಟಿಕೆಟ್ ತೋರಿಸ್ತಾರೋ ಅಂಥವ್ರನ್ನೂ ಅವ್ರ ಪರೀಕ್ಷೆಗೆ ಹೋಗಲಿಕ್ಕೆ ಕೆಲವೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಕಾಲೇಜುಗಳಲ್ಲಿ ಹಾಲ್ ಟಿಕೆಟ್ ನೀಡಲಾಗುತ್ತಿಲ್ಲ ಅಂಥವರಿಗೆ ಯಾವ ನಿರ್ಬಂಧ? ಅದು ಎಲ್ಲ ಸಹ ಅದು ಅವ್ರು ಕನ್ವಿನ್ಸ್ ಮಾಡಬೇಕು. ಅವ್ರು ವಾಟ್ಸಪ್ಪಲ್ಲಿ ಇರ್ತದೆ ಟೈಮ್ ಶೆಡ್ಯೂಲ್. ನಮ್ಮ ಅಧಿಕಾರಿಗಳಿಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿ ಮತ್ತು ನಮ್ಮ ACP ಅಧಿಕಾರಿ ಇರ್ತಾರೆ. ಅವರು ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಂತ ಹೇಳ್ತಾರೆ ಅಲ್ಲಿ ತಿಳ್ಕೊಂಡ್ಬಿಟ್ಟು ಆ ವಿದ್ಯಾರ್ಥಿ ತಮ್ಮ ಐಡೆಂಟಿ ಕಾರ್ಡ್ ತೋರಿಸಿದಲ್ಲಿ ಅವ್ರಿಗೆ ಯಾವುದೇ ತರ ಪ್ರತಿಬಂಧ ಇಲ್ಲ. ಎಲ್ಲ ಸಂಪರ್ಕದಲ್ಲಿದ್ದೀವಿ. ಜಿಲ್ಲಾಡಳಿತ DC to DC, SP to SP ಎಲ್ಲ ಸಂಪರ್ಕದಲ್ಲಿದ್ದೀವಿ. ಯಾವುದೇ ಥರ ಯಾರಿಗೂ ಏನು ಎಮರ್ಜೆನ್ಸಿ ಇದ್ದವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋದೊಂದು ಅಂಡರ್ಲೈನಿಂಗ್ ಥೀಮ್. ಯಾವುದೇ ಥರ ಯಾರಿಗೂ ತೊಂದರೆ ಆದರೆ ನಾರ್ಮಲ್ ಟ್ರಾವೆಲ್ ಅನಾವಶ್ಯಕವಾಗಿ ಅಥವಾ ಆರ್ಡಿನರಿ ವರ್ಕ್ಗೋಸ್ಕರ RT-PCR ಇಲ್ಲದೆ ಇಲ್ಲಿಗೆ ಬರಲಿಕ್ಕೆ ಸದ್ಯಕ್ಕೆ ಬಿಡ್ತಾ ಇದೆ. ಒಂದೇ ಹೊರತು ಮಾಧ್ಯಮದ ಕ್ರೀಡಾ ಪಾತ್ರೆನ ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎಡಿಜಿಪಿಯರಿನ ಸೂಚನೆ ಪ್ರಕಾರ ತಲಪಾಡಿ ಗಡಿಭಾಗಡು ಕೋವಿಡ್ ವರದಿ ಇಚ್ಚಾಂದೆ ಏರೆಗ್ಲ ಪ್ರವೇಶ ಕೊರ್ಪುಜ ಪರೀಕ್ಷೆ ಬರಪಿನ ವಿದ್ಯಾರ್ಥಿಗಳು ಬೊಕ್ಕ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಬರ್ಪುನಕ್ಲು ಸೂಕ್ತ ದಾಖಲೆ ತೋಚಾಂಡ ಅಂಚಿನಕ್ಲೆಗೆ ಮಾತ್ರ ಅವಕಾಶ ಕೊರ್ಪ ಪಂಡ ತಿಳಿಪಾಯಿರು. ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಿಕೇಶ್ ಸೋನಾವನೆ ಇಂಚಿತಿ ಪೊಲೀಸ್ ಅಧಿಕಾರಿಗಳು ಈ ಪೊರ್ತು ಒಟ್ಟಿಗೆ ಎತ್ತರು. ಒಂದೇ ಪೊರ್ತು ತಲಪಾಡಿ ಗಡಿಭಾಗಡು ಕೇರಳ ಭಾಗಡು ರಸ್ತೆ ತಡೆ ಮಲ್ತದ ಸರ್ವ ಪಕ್ಷದ ವತ್ತಿರ್ದು ಪ್ರತಿಭಟನೆ ನಡೆಪಾಯಿರು. ಸರ್ಕಾರದ ಅನ್ಯಾಯ, ಮಕ್ಕಳು ನಾವೇ
ಕನ್ನಡ ಮಕ್ಕಳು ನಾವೆಲ್ಲ ಅಯ್ಯೋ ಇದು ಅನ್ಯಾಯ ಧಿಕ್ಕಾರ 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 ಸರ್ಕಾರದ ಕ್ರಮಕ್ಕೆ ಧಿಕ್ಕಾರ ಸರ್ಕಾರದ ಕ್ರಮಕ್ಕೆ ಧಿಕ್ಕಾರ ಕೋವಿಡ್ ರೋಗದ ಹೆಸರು ಹೇಳಿ ಕೋವಿಡ್ ರೋಗದ ಹೆಸರು ಹೇಳಿ ಕೋವಿಡ್ ರೋಗದ ಹೆಸರು ಹೇಳಿ ಕೋವಿಡ್ ರೋಗದ ಹೆಸರು ಹೇಳಿ ಗಡಿಯನ್ನು ಮುಚ್ಚುವ ಸರ್ಕಾರ ಗಡಿಯನ್ನು ಮುಚ್ಚುವ ಸರ್ಕಾರ ಧಿಕ್ಕಾರ 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 ಕಾಸರಗೋಡು ಭಾಗದಕ್ಲು ತಂಕ್ಲನ ವ್ಯವಹಾರಗ ಕುಡ್ಲನೆ ಅವಲಂಬಿಸಾದು ಉಳ್ಳಿರು ಅಂಚಾದು ದುಂಬುದಲಕನೆ ತುರ್ತು ಆಂಟಿಜನ್ ಪರೀಕ್ಷೆ ನಡಪಾದು ತಲಪಾಡಿರ್ದು ಅಂಚಿಗು ಕುಡ್ಲಾಗ ಪೋಪಿನಗ್ಲಿಗೆ ಅವಕಾಶ ಕೊರಡು ಇಜ್ಜಿಂದಾಂಡ ದುಂಬುದ ದಿನಕ್ಲಿಡು ಕರ್ನಾಟಕದ ಒವ್ವೆ ವಾಹನಲ್ಲಿನ ಕೇರಳಗ ಬರಿಯರ ಬುಡ್ಪುಜ ಪಂಡದ ಪ್ರತಿಭಟನೆ ಮುತಾಲಿಕೆಡೆತ್ತಿನ ಜಯನಂದ್ ಹರ್ಷದ್ ವರ್ಕಾಡಿ ತೆರಿಪಾಯರು ರಸ್ತೆ ತಡೆ ಪ್ರತಿಭಟನೆ ದಾತ್ರ ಒಂತೆ ಪೊರ್ತು ರಾಷ್ಟ್ರೀಯ ಹೆದ್ದಾರಿ ಅಚ್ಪತಾಜಿಟ್ಟು ತಲಪಾಡಿ ಭಾಗಡು ವಾಹನಲು ಸಾಲುಗಟ್ಟದು ಉಂತುದಿತ್ತಂಡು.